ಎಲ್ಲಿ ಅಡಗಿದೆ? ಎಲ್ಲಿ ಅಡಗಿದ್ರು ನಿನ್ನನ್ನು ಬಿಡಲಾರೆ ನಾನು. ನಿನ್ನನ್ನು ಕೊಲ್ಲದಿದ್ರೆ ನಾನು ಭೀಮಸೇನನಲ್ಲ. ನೀರಿನಲ್ಲಿ ಜಲಚರಗಳಿದ್ದಾವೆ, ಅವುಗಳ ಜೊತೆಯಲ್ಲಿ ಬದುಕುವುದಕ್ಕೆ ಆಶೆ ಪಡ್ತೀಯೇನೋ? ಜಲಚರವನ್ನೆಲ್ಲ ನಾಶ ಮಾಡಿ ನಿನ್ನನ್ನು ಹೊರಗೆಳೆದು ಕೊಲ್ಲದಿದ್ರೆ ನಾನು ಕುಂತಿ ಪುತ್ರನಲ್ಲ. ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿ ಸಂಕುಲವನ್ನು ಸೇರ್ತೀಯ? ಪಕ್ಷಿ ಸಂಕುಲವನ್ನೇ ನಾಶ ಮಾಡಿ ನಿನ್ನನ್ನು ಹೊರಗೆಳೆದು ಕೊಲ್ಲದಿದ್ರೆ ನಾನು ಭೀಮಸೇನನಲ್ಲ. ನನ್ನ ತಾಯಿ ನಂಜಿನ ಬುರುಡೆ ಗಾಂಧಾರಿ, ಅವಳ ಉದರವನ್ನು ಸೇರಿ ಬದುಕುತ್ತೀಯೇನೋ? ಅವಳ ಉದರವನ್ನು ಸೇರಿ ನಿನ್ನನ್ನು ಹೊರಗೆಳೆದು ನಾನು ಕೊಲ್ಲದಿದ್ರೆ ಕುಂತಿ ಪುತ್ರನಲ್ಲ, ಭೀಮಸೇನನಲ್ಲ, ಕೌರವ. ಏನೋ ನೀನ್ ಯಾಕೆ ಬಂದಿಲ್ಲಿಗೆ? ಏನು ಕೌರವ ಅಂತೇಳಿ ನೀವು ನನ್ನಲ್ಲಿ ಇಟ್ಕೊಂಡದ್ದ? ಮತ್ತೆ ಯಾಕೆ ಅಡ್ಡ ಬಂದೆ? ನನಗೆ ಕೌರವನ ವೇಷ ಆದ್ರೂ ಯಾವತ್ತಾದ್ರೂ ಹಾಕಿದ್ದುಂಟ? ನೀನು ಕೌರವನ ಉದ್ದ ಇದೆಯಲ್ಲ? ಮತ್ತೆ ಕೌರವ ಉದ್ದ ಇದ್ದ. ನಾನು ಹುಡುಕಿದ್ದು ಅವನನ್ನು, ಪಕ್ಕ ಸಿಕ್ಕಿದ್ದು ನೀನು. ಹೌದು. ಕುಂಟಭದ್ರ. ಭೀಮಸೇನನ ಆಳುಗಳು ಎಲ್ಲಾದ್ರೂ ಕಂಡರೆ ನನಗೆ ಅಪಾಯ, ಆದ್ದರಿಂದ ನೀವು ಹೋಗಿ ಅಂತೇಳಿ ಅಲ್ಲಿ ಅಡಗಿದ್ದು ಸರೋವರದಲ್ಲಿರುವುದು ಗುರುರಾಯ. ಅತ್ಯಧಿಕ ಹರುಷದಲ್ಲಿ ಬರುತ್ತದೆ ಮುತ್ತಿನೇಕ ಒಡೆಯ ಸರಗಡ ವೀರ ಮುದ್ರಿಕೆಯ ನಿತ್ತನವರಿಗೆ. ಎಲ್ಲಿ ನಿಲ್ಲುವುದು ರಾಯರೇ? ನಾನು ಹೇಳಿದ ವಿಷಯವನ್ನು ನೋಡಿ ನೀವು ಬಲಿರೇ ಅಬ್ಬಾಸ್ ಅಂತ ಹೇಳಿಕೊಂಡು ಹಾಗೆ ಹೇಳಲೇ ಇಲ್ಲ ನೀನು. ಬಳಿರೆ ಶಹಬಾಷ್ ಅಂದೆ. ಯಾಕೆ ಒಡೆಯ? ನಿಮಗೇನೋ ಸಂತೋಷ ಆಯ್ತು. ಈ ಊರಲ್ಲಿ ಯಾರಾದ್ರೂ ನನ್ನ ಕುಟುಂಬದವರು ಇರ್ತಿದ್ರೆ ನನಗೆ ಸಂತಾಪ ಸೂಚಿಸಬೇಕಿತ್ತು. ಯಾಕೋ? ನೀವೇನೋ ನನ್ನನ್ನು ಅಪ್ಪಿಡಿದ್ರೆ ರಾಯರೇ. ಒಂದು ಗಂಡು ಹುಡುಗರಾದಂತ ನನ್ನನ್ನು ಅಪ್ಪಿಡಿಯುವಾಗ ನನ್ನ ಮೂಳೆ ಸಂದು ಪುಡಿ ಆಯ್ತು. ಇನ್ನು ಬೇರೆಯವರ ಸ್ಥಿತಿ ಏನೋ ದೇವರಿಗೆ ಗೊತ್ತು. ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಯ್ಯ. ನೀನಾಡಿದಂತಹ ಮಾತನ್ನು ಕೇಳಿ ಸಂತೋಷ ಭರಿತನಾದೆ ನಾನು. ಹಾಗಾಗಿ ನೀನನ್ನು ಅಪ್ಪಿಕೊಂಡದ್ದು ನಾನು. ಅಯ್ಯ, ನೀನು ಹೇಳಿದ ಸುದ್ದಿ ಅದು ಸಿಹಿ ಸುದ್ದಿ ಆಗಿದೆ. ಸಿಹಿ ಸುದ್ದಿ ತಂದಂತ ನೀನನ್ನು ಹಾಗೆ ಬಿಡುವುದಿಲ್ಲ ನಾನು, ಸುಮ್ಮನೆ ಬಿಡುವುದಿಲ್ಲ. ನಿನಗೊಂದು ಸನ್ಮಾನ ಮಾಡಬೇಕು ಅಂತ ಮನಸ್ಸಾಗಿದೆ. ಸನ್ಮಾನ ಬೇಡ ರಾಯರೇ. ಯಾಕೆ? ನನಗೆ ಸಣ್ಣ ಪ್ರಾಯದಲ್ಲಿ ಸನ್ಮಾನ ಯಾಕೆ? ಪ್ರತಿಭಾ ಪುರಸ್ಕಾರ ಮಾಡಿ. ಸಣ್ಣ ಪ್ರಾಯ ಯಾರ್ದು? ನಿನಗೆ ಕಾಣುವುದಕ್ಕೆ ಎಷ್ಟಿದ್ದಿತ್ತು ಸಣ್ಣ ಪ್ರಾಯ ನಿನ್ನದು? ಪ್ರತಿಭಾ ಪುರಸ್ಕಾರ ಮಾಡಬೇಕು ನಿನಗೆ. ನಿನಗೆ ಬಹುಮಾನವಾಗಿ ನಾನು ಕೊಡುವುದು. ಇಲ್ಲಿ ಬಾ. ಬಹುಮಾನ ಈಗ ಯಾಕೆ? ಬರ ಇಲ್ಲಿ. ಇದೇನು ಗೊತ್ತಾಯ್ತಾ? ನನಗೆ ಈಗೇ ಬೇಡ. ಒಂದು 13 ದಿವಸದ ನಂತರ ಏನು ಕೊಡ್ಬೇಕು ಅದೆಲ್ಲವನ್ನು ಕೊಡಿ. ಎಷ್ಟು ತಗೊಂಡಿದ್ದೀನಿ ನೆನಪುಂಟು ನಿನಗೆ? ಉಂಟು. ಮತ್ತೆ ಅದನ್ನು ಬಿಟ್ಟು ಬೇರೆ ಎಷ್ಟು ಕೊಡ್ತೀರಿ ಅಂತ ಇರುವುದು ಈಗ. ಬೇರೆ ಕೊಡ್ಲಿಕ್ಕಿಲ್ಲ, ಅದು ಕಾಲ ಹೋಯ್ತು. ಇದೇನು ರಾಯರೇ? ಮುತ್ತಿನ ಏಕಾವಳಿ ಸರ. ನನಗೆ ಏಕೆ ಹಾವಳಿ ಸರ? ಹಾವಳಿ ನಿನ್ನದ್ದು, ಇದು ನಾನು ಬಹುಮಾನವಾಗಿ ನಿಮಗೆ ಕೊಡುವುದು. ಆಚಾರ ಅಂದ್ರೆ ನಿಮ್ಮ ಕುತ್ತಿಗೆ ಹಾಕುದು ನನ್ನ ಕುತ್ತಿಗೆ ಆಗುದಿಲ್ವಾ? ಸರಿ ಆಯ್ತಾ? ಇನ್ಯಾವ ಬಾರಾದ್ರೂ ತಡ್ಕೊಂಡೇನು. ಹೌದಾ? ನೋಡು, ಇದೇನು ಗೊತ್ತಾ? ಏನು? ಎಡಗೈಯ ಕಿರುಬೆರಳಿನ ಮುದ್ರೆ ಉಂಗುರ, ಇದು ನಿನಗೆ ಬಹುಮಾನವಾಗಿ. ಏನದು? ಏನು? ನಿಮ್ಮ ಎಡಗೈಯ ಕಿರುಬೆರಳಿನ ಮುದ್ರೆ ಉಂಗುರ ಅಲ್ವೇ? ಹೌದು. ನೀವು ಅರಸು ಮಕ್ಕಳು ಸ್ನಾನ ಮಾಡುವಾಗ ಗಂಧ ಚಂದನವನ್ನು ಪೂಸಿಕೊಂಡೇ ಸ್ನಾನ ಮಾಡುವುದಲ್ಲ? ಎಲ್ಲಾದ್ರೂ ಇದ್ರೆ ಅಡಿಯಲ್ಲಿ ಗಂಧ ಉಂಟಾ ಅಂತ ಪೂಸಿದ್ ನಾನು. ಗಂಧ ಇರಬಹುದು, ಸ್ವಲ್ಪ ಗಂಧ ಉಳಿದಿರಬಹುದು. ಮನೆಗೆ ಹೋಗಿ ನೀನು ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಹಾಕಿ ಹೋಗಿ. ನಿಮ್ಮ ಮುದ್ರೆ ಉಂಗುರ ನೀವು ಹೋದಲ್ಲೆಲ್ಲ ಇದನ್ನು ತೋರಿಸಿ ನಾನು ಹೋಗಬಹುದಾ? ಆಗುದಿಲ್ಲ. ಅಗತ್ಯವಾಗಿ ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ತೋರಿಸು. ಹೋಗು, ಜಾಗ್ರತೆ. ವೈಪಾಯನ ಸರೋವರದಲ್ಲಿ ಕೌರವನಾಗಿದ್ದಾನಂತೆ.
ನಾನು ಭಾಷೆಯನ್ನು ಹಾಕಿದವ, ಅವನನ್ನು ಕೊಲ್ಲುತ್ತೇನೆ. ಹಾಗಾದ್ರೆ ಅಣ್ಣನ ಅಪ್ಪಣೆ ಪಡೆಯಬೇಕು. ಅಣ್ಣನ ಬಳಿಗೆ ಅಣ್ಣ ದೇವ ಅಣ್ಣ ದೇವ ಮೊದಲಾಗಿ ನಿನ್ನ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗು. ಯುದ್ಧ ಭೂಮಿಯಲ್ಲಿ ನಾನು ಮತ್ತು ಕೌರವ ಯುದ್ಧವನ್ನು ಮಾಡುತ್ತಾ ಇದ್ದವರು. ಹೌದು. ಪೆಟ್ಟು ತಿಂದಂತಹ ಕೌರವ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲಿಂದ ಪಲಾಯನ ಸೂತ್ರವನ್ನು ಕೈಗೊಂಡ. ಅದು ಗೊತ್ತಿದ್ದ ವಿಚಾರ ಅಲ್ವೇ? ಎಷ್ಟು ಹುಡುಕಿದ್ರು ಅವರನ್ನ ಕಣ್ಣಿಗೆ ಸಿಕ್ಕಿದ್ದಿಲ್ಲ. ನಾನು ಭಾಷೆಯನ್ನು ಹಾಕಿದ್ದೇನೆ. ಉದಯಿಸಿದಂತಹ ಸೂರ್ಯ ಮುಳುಗುವುದರೊಳಗಾಗಿ ಕೌರವಾರಿನನ್ನು ಕೊಲ್ತೇನೆ. ಭಾಷೆಯನ್ನು ಹಾಕಿದವ ನಾನು ನೆರವೇರಿಸುವುದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೇನೆ. ಆದರೆ ಅವನನ್ನು ಕಣ್ಣಿಗೆ ಕಾಣ ಸಿಕ್ಕಿದ್ದಿಲ್ಲ. ಅಣ್ಣ, ಈಗ ಒಂದು ವರ್ತಮಾನ ಬಂದಿದೆ. ಏನಂತೆ? ವೈಶಂಪಾಯನ ಸರೋವರದಲ್ಲಿ ಕೌರವ ಅಡಗಿದ್ದಾನೆ ಎಂಬ ವಿಷಯವನ್ನು ನಮ್ಮವನೇ ಆದಂತಹ ಬೇಹಿನ ಜನ ಬಂದು ಸುದ್ದಿಯನ್ನು ತಂದಿದ್ದಾನೆ. ಹಾಗಾಗಿ ಮನದಲ್ಲಿ ಆಲಸ್ಯವನ್ನು ಮಾಡದೆ ನೀನು ನನಗೊಂದು ಅಪ್ಪಣೆಯನ್ನು ಕೊಡು. ಈ ಕ್ಷಣ ವೈಶಂಪಾಯನ ಸರೋವರವನ್ನು ಸೇರಿ ಆತನನ್ನು ಮೇಲೆ ಎಳೆದು ನಾನು ಬರ್ತೇನೆ. ಮಗು, ಏನು ಎಲ್ಲವನ್ನೂ ನಾವು ಕೋಪದ ದೃಷ್ಟಿಯಿಂದಲೇ ನೋಡಿದ್ರೆ ಆಗುವುದಿಲ್ಲ. ಮತ್ತೆ ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಮೊದಲು ಕಣ್ಣಿಟ್ಟು ತದನಂತರ ಕಾಲನ್ನಿಡಬೇಕು. ದೇಹ ನಾವು ಅಂತಾದ್ರೆ ಕಣ್ಣಿನೋಪಾದಿಯಲ್ಲಿರುವವ ವಾಸುದೇವನಲ್ವೇ? ಹೌದು. ಅವನಲ್ಲಿ ಒಂದು ಮಾತನ್ನು ಹೇಳದೆ ನಾವು ಮುಂದಡಿ ಇಡುವ ಹಾಗಿಲ್ಲ. ದೇವರ ಬಳಿಗೆ ಹೋಗ್ಬೇಕೆ? ಆದ್ದರಿಂದ ನಾವೆಲ್ಲರೂ ಜೊತೆಯಾಗಿ ಆ ಅಚ್ಯುತನನ್ನೇ ನುತಿಸೋಣ. ಭೀಮನ ನಾಲಿಗೆ. ಏನು ದೇವ್ರೆ? ಭೂತಳವು ಬಿರಿವಂತೆ ಗರ್ಜಿಸಿ ವಾತ ಸಂಭವನಂದು ಬಹುರೋಷಾತಿ ರೇಖದಿ ಜರೆದು ನುಡಿದನು ಸುಪ್ರತಾಪಕವ. ಸಲಿಲದುಳ್ ಯಾತಕೆ ಸುಮ್ಮನೆ ಮುಳುಗಿಗೆ, ಸುಮ್ಮನೆ ಮುಳುಗಿಗೆ ಸುಳಿದೆಯದು ಪದಜ ಸೀರೆಯ ಫಲಪಡ ಎಲ್ಲ ಎಲ್ಲ ಪಟುಲಕು ನೃಪಕುಲದಲ್ಲಿ ಹುಟ್ಟಿದವರೇನು ಚಂದ್ರವಂಶವನ್ನು ಬೆಳಗಿಸಬೇಕಾದವ. ಆದರೆ ಬದುಕುವ ಆಶೆಯಿಂದಾಗಿ ಕುಲ್ಯ ಹಾಗೆ ವರ್ತಿಸ್ತಾ ಇದ್ದೀಯೇನೋ. ನೀರಿನಲ್ಲಿ ಅಡಗಿ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೆ ಅದು ಯಾವತ್ತೂ ಸಾಧ್ಯವಾಗುವುದಿಲ್ಲ. ಬಾಬೇಲೆ ಬಾರೋ, ಭೀಮಸೇನ ಕರೆಯುತ್ತಾ ಇದ್ದೇನೆ. ನಾನು ನೀನು ಇದರ ಬದಲಾಗಿ ಕುಳಿತು ಜೂತವನ್ನು ಆಡಬೇಕು. ಯಾವ ಜೂತ ಗೊತ್ತಿದೆ? ಕಪಟದ ಜೂತ. ಅದರಲ್ಲಿ ಸೋಲು ಯಾರಿಗೆ ಗೆಲುವು ಯಾರಿಗೆ
ಎಂಬುದನ್ನು ನಾವೇ ಆಟವಾಡಿ ನಿರ್ಣಯಿಸಿಕೊಳ್ಳಬೇಕು. ಬಾರ ಮೇಲೆ ಯಾಕೋ ಸುಮ್ಮನೆ ಕುಳಿತಿದ್ದಿ ನೀರಿನೊಳಗೆ? ಮೇಲೆ ಬಾ. ನಮ್ಮ ಇವರ ಒಡನೆ ಪಾಂಚಾಲೆಯಲ್ಲಿದ್ದಾಳೆ. ಅವಳ ಸೆರಗಿ ಕೈ ಹಾಕಿ ಮಾನಭಂಗವನ್ನು ಮಾಡುವುದಕ್ಕಾಗಿ ಪ್ರಯತ್ನ ಮಾಡು. ನಿನ್ನ ತಮ್ಮಂದಿಗೆ ಅಪ್ಪಣೆಯನ್ನು ಕೊಟ್ಟಿದ್ದೀಯಲ್ಲ, ಅವರೆಲ್ಲ ಅಳಿದು ಹೋಗಿದ್ದಾರೆ. ಉಳಿದವ ನೀನೊಬ್ಬ. ನೀನು ಪ್ರಯತ್ನ ಮಾಡೋ. ಬರುವುದಿಲ್ವಾ? ಮರ್ಯಾದೆ ಕೆಟ್ಟವನೇ. ಎಷ್ಟು ಕರೆದರೂ ನೀನು ಬರುವುದಿಲ್ಲ ಅಂತಾದ್ರೆ ನಾನು ಬಿಡುವವನಲ್ಲ. ನಿನಗೆ ನನ್ನ ವಿಷಯ ಗೊತ್ತಿಲ್ಲ. ಈ ಭೀಮನ ಗದೆಯ ಘಾತ, ಅದರ ಪೆಟ್ಟಿನ ರುಚಿ ಎಷ್ಟರವರೆಗೆ ನಿನಗೆ ಸರಿಯಾಗಿ ಸಿಗಲಿಲ್ಲ. ಸರಿಯಾಗಿ ಸಿಗಬೇಕು. ನೀನು ನನ್ನ ಕಣ್ಣೆದುರಿಗೆ ಬರಬೇಕು. ನೀನು ಕಣ್ಣೆದುರಿಗೆ ಬರಬೇಕು. ನಾನು ಈ ನೀರನ್ನು ಈ ಗದೆಯಿಂದ ಹೊಡೆಯಬೇಕು. ನಿನ್ನ ಜೊತೆಯಲ್ಲಿ ಜಲಚರ ಸಹಿತ ನನ್ನ ಮುಂದೆ ಮೇಲೆ ಬಂದ ಕ್ಷಣವೇ ಅಹಂಕಾರದಿಂದ ಅದಟುತನವನ್ನು ತೋರಿಸುವುದಕ್ಕೆ ಮುಂದುವರಿಯುತ್ತಾ ಇದ್ದೆ. ತುಂಬಿದ ಸಭೆಯಲ್ಲಿ ಭಾಷೆಯನ್ನು ಹಾಕಿದ್ದೇನೆ. ಸರಿಯಾಗಿ ನಿನಗೂ ನೆನಪಿದೆ. ಆ ಭಾಷೆಯನ್ನು ನಿಮಿಷಾರ್ಧದಲ್ಲಿ ಈಗ ಮುಗಿಸ್ತೇನೆ. ಬಲ್ಲೆ ಬಲ್ಲೆ ನೀನು ಮುಗಿಸುವುದು ಊಟವನ್ನು. ಅಂದು ವನದಲ್ಲಿ ಬಕನ ಬಂಡಿ ಅನ್ನವನ್ನು ಉಂಡವ ನೀನು. ಅದು ಮಾತ್ರ ನಿನಗೆ ಆಗುವುದು. ಸಾಕು ನಿನ್ನ ವಾಚಾಟ. ಅಂದು ಜೂಜಾಟದಲ್ಲಿ ಏನು ನಡೆಯಲಿಲ್ಲ. ತೋರಿಸು ನಿನ್ನ ಆಟ. ಅಂದಿನ ಪಸೆ ಹಾರಿ ಹೋಗಲಿಲ್ಲ. ಹೌದಾ? ಬಳಿತರಿ ಅಂದು ತುಂಬಿದ ಸಭೆಯಲ್ಲಿ ತೊಡೆಯನ್ನು ತಟ್ಟಿ ಏರಿ ತೊಡೆ ಅಂತ ಹೇಳಿದವಳ ನಿನ್ನ ತೊಡೆ ಕೈ ಚಪ್ಪಾಳೆ ತಟ್ಟಿ ನಗಾಡಿದವಳನ್ನು ಪಾಪಿ ನೀನು. ಹಲ್ಲು ಬಿಡ್ತೀಯರೋ ನಿನ್ನ ಹಲ್ಲು. ನಿನ್ನ ತಲೆಗೆ ಕಿರೀಟ.
ಒದೀತಿದ್ದೆ. ಮೆಟ್ಟಬೇಡ ತಮ್ಮ, ಅದು ನಿನಗೆ ಬೇಕು ಅಂತ ಬಿಟ್ಟಿದ್ದೇನೆ. ಚಂದ್ರವಂಶದ ಹಿರಿಯರು ಧರಿಸಿದಂತಹ ಕಿರೀಟ, ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಅದನ್ನು ಮೆಟ್ಟಿದೆ ಉಂಟಾದ್ರೆ ನಾವು ಧರ್ಮಬಾಹಿರರಾಗುತ್ತೇವೆ.